ಉಡುಪಿಯ ಚಿತ್ತರಂಜನ್ ಸರ್ಕಲ್ ಬಳಿ ಇರುವ ರಾಯಲ್ ಮಾಲ್ ವಸತಿ ಗೃಹದ ಪಾರ್ಶ್ವಭಾಗ ಕುಸಿದು ಬಿದ್ದಿದ್ದು ಪವಾಡ ಸದೃಶವಾಗಿ ಕಟ್ಟಡದಲ್ಲಿರುವವರು ಪಾರಾಗಿದ್ದಾರೆ. ರಾಯಲ್ ಮಾಲ್ ಹಳೆಯ ಕಟ್ಟಡವಾಗಿದ್ದು ಇದರ ನೆಲ ಅಂತಸ್ತಿನಲ್ಲಿ 5-6 ಅಂಗಡಿಗಳು ಕಾರ್ಯಾಚರಿಸುತ್ತಿವೆ. ಚಿಪ್ಸ್ ಅಂಗಡಿ ಹಾಗೂ ಜನೌಷಧಿ ಕೇಂದ್ರದ ಅಂಗಡಿಗೆ ಹಾನಿ ಉಂಟಾಗಿದ್ದು ಇದರಲ್ಲಿ ಚಿಪ್ಸ್ ಅಂಗಡಿ ಸಂಪೂರ್ಣವಾಗಿ ಹಾನಿಯಾಗಿದೆ. ನಿನ್ನೆ ರಾತ್ರಿಯಿಂದ ಸತತವಾಗಿ ಮಳೆ ಸುರಿಯುತ್ತಿದ್ದು ಗೋಡೆ ಕುಸಿಯಲು ಕಾರಣವಾಗಿದೆ. ಇದೇ ಕಟ್ಟಡದಲ್ಲಿ ಹೋಟೆಲ್ ಹಾಗೂ ಇನ್ನಿತರ ಅಂಗಡಿಗಳಿದ್ದು ಅಂಗಡಿ ಮಾಲೀಕರ ಆತಂಕಕ್ಕೆ ಕಾರಣವಾಗಿದೆ. ಗೋಡೆ ಮತ್ತಷ್ಟು ಕುಸಿಯುವ ಭೀತಿಯಲ್ಲಿದೆ. ಇಂದು ಮಧ್ಯಾಹ್ನ ಪಾರ್ಶ್ವಭಾಗ ಕುಸಿಯುತ್ತಿದ್ದಂತೆ ಒಳಗಿದ್ದ ಅಂಗಡಿ ಮಾಲೀಕರು ಜನರು ಹೊರಗೆ ಓಡಿ ಬಂದಿದ್ದಾರೆ. ಇದರಿಂದಾಗಿ ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿದ್ದು ಮಣ್ಣು ತೆರವು ಕಾರ್ಯ ನಡೆಯುತ್ತಿದೆ. ನಗರ ಪೊಲೀಸರು ಸ್ಥಳಕ್ಕೆ ಧಾವಿಸಿದ್ದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗ ಇಲ್ಲ ಇಲ್ಲಿ ಹೊರಗೆ ನಿಂತಾರೆ ಒಬ್ಬರು ಇದ್ರು.